ಫಾಸ್ಟಾಗಿ ಒಂದು ವೀಕ್ ಹೋಯ್ತು ನೋಡಿ. ನಾನು ಮೊನ್ನೆನೇ ಕೂತ್ಕೊಂಡು ನಿಮ್ಮ ಜೊತೆ ಎಲ್ಲ ಮಾತಾಡಿದ್ದೆ, ಅಷ್ಟು ಬೇಗ ನೋಡಿ ಸೂಪರ್ ಫಾಸ್ಟಲ್ಲಿ ದಿವಸ ಹೋಗ್ತದೆ. ಏನಂತಿದ್ದೀರಾ? ಹೇಗೆ ಹೋಯ್ತು ಅಂತ ಅರ್ಥ ಆಗಲ್ಲ ಡೇಸ್. ಬಟ್ ಆದರೂ ಕೂಡ ವೀಕೆಂಡ್ಸ್ ಅಂತ ಹೇಳಿದ್ರೆ ನಮಗೆ ಖುಷಿನೇ. ಏನು ಹೇಳ್ತೀರಾ? ಸ್ವಲ್ಪ ನಮಗೋಸ್ಕರ ನಮ್ಮ ಕೆಲಸ ಮಾಡ್ಲಿಕ್ಕೆ ಏನಾದರೂ ಒಂದು ಟೈಮ್ ಸಿಗುತ್ತೆ. ನಾನು ಸ್ವಲ್ಪ ಇವತ್ತು ಲೇಟ್ ಮಲಗಬೇಕಂತ ಇದ್ದೆ. ಇವರು ಬೆಳಿಗ್ಗೆ ಇದ್ದು 5 ಗಂಟೆಗೆ ಜಾಗಿಂಗ್ ಅಂತ ಹೊರಟಿದ್ದಾರೆ. ಇವರಿದ್ರೆ ಆಯ್ತು, ನನಗೆ ಕೂಡ ಎಬ್ಬಿಸ್ತಾರೆ. ಆಮೇಲೆ ಬ್ಲೇಮ್ ಮಾಡೋದಲ್ಲ, ಬೇಗ ಇದ್ರೆ ಕೂಡ ಇನ್ನೂ ಕೂಡ ಒಳ್ಳೇದು. ಏನು ಹೇಳ್ತೀರಾ? ಬಟ್ ಹೇಳ್ಬೇಕಲ್ಲ, ಬೆಳಿಗ್ಗೆ ಹೇಳುವುದೇ ಬೆಸ್ಟ್ ಅಲ್ಲ ಯಾವಾಗಲೂ, ಬೇಗ ಹೇಳ್ಬೇಕು ಯಾವಾಗಲೂ. ಸೊ ಬೇಗ ಅಂತ ಹೇಳಿದ್ರೆ ಅಷ್ಟು ಬೇಗ ಏನಲ್ಲ, 7 ಗಂಟೆಗೆ ಇಟ್ಟಿದ್ದೇನೆ. ಬೇಗ ಇದ್ರೆ ಕೂಡ ಇನ್ನೂ ಕೂಡ ಒಳ್ಳೇದು. ಏನು ಹೇಳ್ತೀರಾ? ಬೇಗ ಕೆಲಸ ಆಗ್ತದೆ. ಆಮೇಲೆ ನಮ್ಗಂತೂ ಫುಲ್ ಟೈಮ್ ಸಿಗುತ್ತೆ. ಒಂದು 11-12 ಗಂಟೆ ಒಳಗೆ ಎಲ್ಲ ಕೆಲಸ ಮುಗಿದ್ರಲ್ಲ, ಮತ್ತೆ ಫುಲ್ ಟೈಮ್ ನಮ್ಗೇನೆ ಸಿಗುದಲ್ಲ. ನಮ್ಗೆ ಏನಿದ್ರು ಹಾಬೀಸ್ ಇದ್ರೆ, ನಮ್ಗೆ ಏನಾದ್ರು ಕೆಲಸ ಎಕ್ಸ್ಟ್ರಾ ಬೇರೆ ಕೆಲಸ ಇದ್ರೆ ಅದೆಲ್ಲ ಮುಗಿಸ್ಬಹುದು ಆ ಟೈಮಲ್ಲೆಲ್ಲ. ಇದು ನೀರು ಕುಡಿತಿದ್ದಾರೆ, ಟೀ ಅಲ್ಲ. ಸೊ ಬೆಳಿಗ್ಗೆ ನೀರು ಕುಡಿದ್ರೆ ಒಳ್ಳೇದಂತ ನಾನು ಕೇಳಿದ್ದೇನೆ. ಅದಕ್ಕೋಸ್ಕರ ಲೈಕ್ ಅದು ಬಾಡಿ ಡೆಟಾಕ್ಸಿಫೈ ಮಾಡುತ್ತೆ. ಮತ್ತೇನು ಗೊತ್ತಾ, ನಮ್ಮ ಡೈಜೆಷನ್ಗೆ ಕೂಡ ಹೆಲ್ಪ್ ಮಾಡುತ್ತೆ ಬೆಳಿಗ್ಗೆ ಇದು ಬಿಸಿ ನೀರು ಕುಡಿದ್ರೆ 1 ಗ್ಲಾಸ್. ಇದು ನನಗೆ ಇಲ್ಲಿ ಮಿಲ್ಕ್ ತರ್ತೇವಲ್ಲ ನಾವು, ಅದರಲ್ಲಿ ಫ್ರೀ ಸಿಕ್ಕಿದ್ದು, ವಿಮೆನ್ ಪವರ್ ಅಂತ ಇದೆ ನೋಡಿ. ಇದು ಸಿಕ್ಕಿದ್ಮೇಲೆ ನಂದು ಇದು ಫೇವ್ರೇಟ್. ಇದ್ರಲ್ಲೇ ಟೀ ಕುಡಿಯೋದು, ಇದ್ರಲ್ಲೇ ನೀರು ಕುಡಿಯೋದು, ಇದ್ರಲ್ಲೇ ಹಾಲು ಕುಡಿಯೋದೆಲ್ಲ ಇದ್ರಲ್ಲೇ ನಂದು. ಇದು ನಂದು ಫೇವ್ರೇಟ್ ಕಪ್ ಈಗ ಸದ್ಯಕ್ಕೆ. ಇನ್ನು ಗೊತ್ತಿಲ್ಲ, ಇನ್ನು ಮುಂದೆ ಬೇರೆ ಸಿಕ್ಕಿದ್ರೆ ಅದು ಆಮೇಲೆ ಅದು ಫೇವ್ರೇಟ್ ಆಗುತ್ತೆ. ಅದು ವಿಡಿಯೋಗೋಸ್ಕರ ಹೇಳಿದ್ದಲ್ಲ, ಹೀಗೆ ನಾನು ಜಸ್ಟ್ ಕುಡಿತಿದ್ದಲ್ಲ ಕೈಯಲ್ಲಿ ಗ್ಲಾಸ್ ನೋಡಿ, ಸೊ ನಾನು ಹೇಳಿದೆ. ಮತ್ತೆ ಒಂದು ಹೇಳೋದಾದ್ರೆ, ಮೊನ್ನೆ ವಿಡಿಯೋಗೆ ತುಂಬಾ ಜನ ಒಳ್ಳೆ ಕಮೆಂಟ್ಸ್ ಎಲ್ಲ ಕೊಟ್ಟಿದ್ದೀರಾ. ಮತ್ತೆ ಕೆಲವರು ಹೇಳಿದ್ದೀರಾ ಆ ವಿಡಿಯೋದಿಂದ ನಿಮ್ಗೆಲ್ಲ ತುಂಬಾ ಮೋಟಿವೇಶನ್ ಸಿಕ್ಕಿದೆ ಅಂತ, ತುಂಬಾ ಥ್ಯಾಂಕ್ ಯು. ಮತ್ತೆ ಕೆಲವರೆಲ್ಲ ರೆಸಿಪಿ ಕೇಳ್ತಿದ್ರು, ಅದರಲ್ಲಿ ಒಂದು ರವೆ ಇಡ್ಲಿ ಮತ್ತೆ ಪೀನಟ್ ಬಟರ್. ಸೊ ಆ ವಿಡಿಯೋ ಅಲ್ಲ ಆಕ್ಚುಲಿ ತುಂಬಾ ಲೆಂತ್ ಇತ್ತಲ್ಲ, ನಾವು ಹಾಕುವಾಗ ನಾವು ಅದು ಇನ್ನೂ ಕೂಡ ಜಾಸ್ತಿ ಲೆಂತ್ ಇತ್ತು, ಅದನ್ನು ಕಟ್ ಮಾಡಿ ಅಷ್ಟಕ್ಕಿಂತ ಅಂತ ಹಾಕಿದ್ದದು. ಸೊ ಇದು ಕೂಡ ರೆಸಿಪಿ ಅದರಲ್ಲೆಲ್ಲ ಹಾಕಿದ್ರಲ್ಲ, ಇನ್ನೂ ಕೂಡ ಜಾಸ್ತಿ ಲೆಂತಿ ಆಗ್ತದೆ ಅಂತ ಅದರಲ್ಲಿ ಹಾಕ್ಲಿಲ್ಲ. ಸೊ ಡೆಫಿನೆಟ್ಲಿ ನೀವೆಲ್ಲ ಕೇಳಿದ್ದೀರಾ. ಸೊ ನಿಮ್ಗೋಸ್ಕರ ನಾನು ಇನ್ನೊಂದು ವಿಡಿಯೋ ಡೆಫಿನೆಟ್ಲಿ ನಾನು ಹಾಕ್ತೇನೆ. ಈಗ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಮಾಡೋದು ಪೋಹ ಮಾಡ್ಬೇಕಂತ ನಾನು ಇವತ್ತು ಡಿಸೈಡ್ ಮಾಡಿದ್ದೇನೆ. ನನಗೆ ಪೋಹ ಇಷ್ಟ. ಪೋಹಕ್ಕೆ ಏನು ಗೊತ್ತಾ, ಅದು ಪೀನಟ್ಸ್ ಎಲ್ಲ ಹಾಕಿದ್ರೆ ಪೋಹಿ ತಿನ್ನೋದು ಒಳ್ಳೆಯದು. ಕೆಲವರೆಲ್ಲ ಮಿಕ್ಸರ್ ಎಲ್ಲ ಹಾಕ್ತಾರೆ, ಇನ್ನೂ ಕೂಡ ಒಳ್ಳೆಯದೇ. ಬಟ್ ನನ್ನ ಹತ್ರ ತಂದೋದಿಲ್ಲ ಮಿಕ್ಸರ್ ಎಲ್ಲ. ಸೊ ನಾನು ಜಸ್ಟ್ ಪೋಹನೇ ಲೈಕ್ ಪೀನಟ್ಸ್ ಹಾಕ್ತೇನಂತ. ಇಲ್ಲಿ ನಾನು ಪೋಹ ರೆಸಿಪಿಯನ್ನು ಸಪ್ರೇಟ್ ವಿಡಿಯೋದಲ್ಲಿ ಹಾಕ್ತಿದ್ದೇನೆ. ಯಾಕಂದರೆ ಈ ವಿಡಿಯೋದಲ್ಲಿ ಹಾಕಿದರೆ ಈ ವಿಡಿಯೋ ತುಂಬ ಲೆಂತಿ ಆಗ್ತದೆ. ಸ್ವಲ್ಪ ಕುತ್ಕೊಂಡಿದ್ದೆ. ಈಗ ಹೊರಗೆ ಹೋಗಿ ಸ್ವಲ್ಪ ಮನೆಗೆಲ್ಲ ಶಾಪಿಂಗ್ ಮಾಡಬೇಕು. ಬಾದಾಮಿ ಎಲ್ಲ ಖಾಲಿ ಆಗಿತ್ತು ಮನೆಯಲ್ಲಿ. ಅದು ಹತ್ತಿರ ಒಂದಲ್ಲಿ ಶಾಪ್ ಇದೆ, ಅಲ್ಲಿ ಆಫರ್ ಹಾಕಿದ್ದಾರೆ. ನಟ್ಸ್ ಎಲ್ಲ ಯೂಶಲಿ ಆಫರ್ಸ್ ರೇರ್ ಆಗಿ ಬರುತ್ತೆ, ಬಟ್ ಈಗ ಕರೆಕ್ಟ್ ಟೈಮಿಗೆ ಬಂದಿದೆ ನೋಡಿ. ನಮ್ಮ ಮನೆಯಲ್ಲಿ ಕೂಡ ಖಾಲಿ ಆಗಿದೆ, ಅಲ್ಲಿ ಕೂಡ ಆಫರ್ ಬಂದಿದೆ. ಸೊ ನನಗೆ ಬೇಕಿತ್ತು ಅದು ಬಾದಾಮಿ ಎಲ್ಲ, ನಾನು ತರ್ಲಿಕ್ಕೆ ಹೋಗ್ತಿದ್ದೇನೆ. ಇದನ್ನು ನಟ್ಸ್ ಏನು ಗೊತ್ತಾ ನಾನು ಹೇಳೋದು ಅಂತ ಹೇಳಿದ್ರೆ, ಸ್ವಲ್ಪ ತಿನ್ಬೋದು, ಅದು ಎಲ್ಲರಿಗೂ ಕೂಡ ಒಳ್ಳೇದೇ ಹೆಲ್ತಿಗೆ. ಒಂದು 4 ಜಾಸ್ತಿ ಅಂದರೆ ಕ್ವಾಂಟಿಟಿ ಕೂಡ ಮ್ಯಾಟ್ರ್ ಆಗುತ್ತೆ. ತಿನ್ನೋದು ಅಂತ ಹೇಳಿದ್ರೆ ಫುಲ್ ಕುತ್ಕೊಂಡು ತಿಂದು ಖಾಲಿ ಮಾಡಿದ್ದು. ಈಗ ನಾನು ನೋಡಿ, ನಾನು ಜಾಸ್ತಿ ತಿನ್ನೋದಲ್ಲ, ನಾನು ಸ್ವಲ್ಪ ಒಂದು 4 ಆ ಥರ ಆ್ಯಕ್ಚುಲಿ ಆ ಕ್ವಾಂಟಿಟಿಯಲ್ಲಿ ತಿನ್ನಬೇಕು. ಜಾಕ್ಸನ್ ಇದ್ದಾರೆ, ಕೆಲವು ಸಲ ಕುತ್ಕೊಂಡ್ರೆ ಫುಲ್ ಏನು ಗೊತ್ತಾ, ಒಂದು 1/4 ಪ್ಯಾಕೆಟ್ ಖಾಲಿನೇ ಮಾಡಿ ಹಾಕ್ತಾರೆ. ಆ ಥರ ಎಲ್ಲ ತಿನ್ನಲಿಕ್ಕೆ ಹೋಗಬೇಡಿ. ನಟ್ಸ್ ಎಲ್ಲ ತಿನ್ನೋದಾದ್ರೆ ಏನು ಗೊತ್ತಾ, ಬಾದಾಮಿ ಎಲ್ಲ ಆ್ಯಕ್ಚುಲಿ ಸೋಪ್ ಮಾಡಿ ಇಟ್ಟು ಅದು ಬೆಳಿಗ್ಗೆ ತಿನ್ನೋದಂತ ಹೇಳಿದ್ರೆ ಒಳ್ಳೆ ಅಂತ ಹೇಳ್ತಾರೆ. ಸೊ ಆ ಥರ ಮಾಡಿ. ಇನ್ ಕೇಸ್ ಸೋಪ್ ಮಾಡಲಿಕ್ಕೆಲ್ಲ ಮಾಡಿದರೆ ನಾರ್ಮಲ್ ಹೀಗೇನೆ ತಿನ್ಬೋದು. ಡೈಲಿ ಸ್ವಲ್ಪ ನಟ್ಸ್ ತಿನ್ನಿ, ಅದು ಗುಡ್ ಫ್ಯಾಟ್, ಅದು ಒಳ್ಳೆ ಹೆಲ್ತಿಗೆಲ್ಲ. ಸೊ ಸ್ವಲ್ಪ
ಅದೆಲ್ಲ ತಿನ್ನಿ. ಮತ್ತು ಈ ಫ್ರೂಟ್ಸ್ ಎಲ್ಲ ಇನ್ಕ್ಲೂಡ್ ಮಾಡಿ. ಈಗ ಸಮ್ಮರ್ ಸೀಸನ್ ಅಲ್ಲ, ಇನ್ನು ಸಮ್ಮರ್ ಸೀಸನ್ಗೆಲ್ಲ ಈ ಥರ ಎಲ್ಲ ತಿಂತಾ ಇರಬೇಕು, ಲೈಕ್ ಫ್ರೂಟ್ಸ್ ಮತ್ತು ಸ್ವಲ್ಪ ನಟ್ಸ್. ಇಲ್ಲದ್ರೆ ಗೊತ್ತಾ ಬಾಡಿ ಎಲ್ಲ ಡಿಹೈಡ್ರೇಟ್ ಆಗುತ್ತೆ ಅಲ್ಲ. ಸೊ ಮತ್ತು ತುಂಬ ಟೈರ್ಡ್ನೆಸ್ ಎಲ್ಲ ಜಾಸ್ತಿ ಇರುತ್ತೆ. ಮತ್ತು ಫಾರ್ ಟ್ರಾವೆಲ್ ಮಾಡುವವರಿಗೆಲ್ಲ, ನಾನು ಕೂಡ ತುಂಬ ದೂರ ಟ್ರಾವೆಲ್ ಮಾಡೋದು, ಮತ್ತು ಅಲ್ಲಿಂದ ವಾಕಿಂಗ್ ಕೂಡ ಇದೆ ನನಗೆ ತುಂಬ ನಡಿಲಿಕ್ಕೆಲ್ಲ. ಸೊ ಏನಾದರೂ ಸ್ವಲ್ಪ ತಿಂತಾ ಇರಬೇಕು, ಇಲ್ಲಾಂದರೆ ವೀಕ್ನೆಸ್ ಆಗುತ್ತೆ. ಮತ್ತೇನು ಗೊತ್ತಾ, ಈಗ ಸಮ್ಮರ್ ಸೀಸನಲ್ಲಿ ಬಟರ್ ಮಿಲ್ಕ್ ಆ ಥರ ಎಲ್ಲ ಮಾಡಿ ಕುಡಿಬೇಕು, ತುಂಬ ಒಳ್ಳೆಯದು. ನನಗೆ ಕೂಡ ಮಾಡಬೇಕಂತಿದೆ. ಬಟರ್ ಮಿಲ್ಕ್ ನಾರ್ಮಲ್ ಹೀಗೆ ಸಿಗುತ್ತೆ, ಬಟ್ ಕರ್ಡ್ ಎಲ್ಲ ಇದ್ದರೆ ನಾವು ಮನೆಯಲ್ಲೇ ಮಾಡ್ಬೋದು. ಬಟರ್ ಮಿಲ್ಕ್ ತುಂಬ ಒಳ್ಳೆಯದು. ನಾನು ಕೂಡ ಈಗ ಹೇಳುವಾಗ ನಿಮ್ಮ ಜೊತೆ ಮಾಡಬೇಕಂತ ಅನಿಸ್ತಿದೆ. ಓಕೆ, ಈಗ ನಾನು ಹೋಗಿ ಬರ್ತೇನೆ. ಹೋಗಿ ಬಂದಮೇಲೆ ಆಮೇಲೆ ಮಾತಾಡಲಿಕ್ಕೆ ಸಿಗುವ ಆಯ್ತಾ. ನಾನಿಲ್ಲಿ ಶಾಪಿಂಗ್ ಮಾಡಿ ಬಂದೆ. ಅಲ್ಲಿ ಇಂಡಿಯಾ ಗೇಟ್ ಬಾಸ್ಮತಿ ರೈಸ್ ಆಫರಲ್ಲಿತ್ತು. ಸೊ ಮನೆಯಲ್ಲಿ ಕೂಡ ಹೇಗಿದ್ರು ಅದು ರೈಸ್ ಆಲ್ರೆಡಿ ಇದ್ದದ್ದು ಖಾಲಿ ಆಗ್ತಾ ಬಂದಿದೆ. ಸೊ ನಾನು ತೊಗೊಂಡು ಬಂದೆ ಮತ್ತು ಮಿಲ್ಕ್ ಬಾಟಲ್ ತೊಗೊಂಡು ಬಂದೆ 1 ವೀಕಿಗೆ. ಮತ್ತು ಅದರಲ್ಲಿ ಕೂಡ ನೋಡಿ 1 ಗ್ಲಾಸ್ ಆಫರಲ್ಲಿ ಸಿಕ್ಕಿದೆ ನನಗೆ, ವಿಮೆನ್ ಪವರ್ ಸೇಮ್. ಸೊ ಇನ್ನೊಂದು ಗ್ಲಾಸ್ ಅಡಿಷ್ನಲ್ ನಮಗೆ ಬಂತು. ಮತ್ತು ನಟ್ಸ್ ಕೂಡ ತಂದೆ. ನಾನು ಹೋದಿದ್ದೆ ನಟ್ಸ್ ತರಲಿಕ್ಕೆ. ಸೊ ನಟ್ಸ್ ತಂದಿದ್ದೇನೆ. ಇದು ಫ್ರೆಶ್ ಕ್ಯಾರೆಟ್ಸ್ ತಂದದ್ದು ಜ್ಯೂಸ್ ಮಾಡ್ಲಿಕ್ಕಂತ. ವೆಜಿಟೇಬಲ್ಸ್ ಕೂಡ ಮಾಡ್ಲಿಕ್ಕಾಗುತ್ತೆ ಅಲ್ಲ, ಸೊ ಅದಕ್ಕೆ ತಗೊಂಡು ಬಂದದ್ದು. ಸೊ ಈಗ ಜ್ಯೂಸ್ ಮಾಡ್ಬೇಕಂತ ಈಗ ಗ್ರೇಟ್ ಮಾಡಿ ಇಟ್ಟಿದ್ದೇನೆ. ಗ್ರೇಟ್ ಅಂದರೆ ಇದ್ರ ಪೀಲ್ ಮಾಡಿ ಇಟ್ಟಿದ್ದೇನೆ ಸ್ಕಿನ್ನ. ಸೊ ಈಗ ಜ್ಯೂಸ್ ಮಾಡಬೇಕಿದ್ದು ಮಿಷಿನ್ ಜ್ಯೂಸ್ ಅದು. ಸೊ ಇದರಲ್ಲಿ ಮಾಡೋದಂತ, ಇದರಲ್ಲಿ ಒಳ್ಳೆ ಇಲ್ಲಿಂದ ಹಾಕಿದ್ರೆ ಫ್ರೆಶ್ ಲೈಕ್ ಒಳ್ಳೆ ಜ್ಯೂಸ್ ಬರುತ್ತೆ. ಮನೆಯದು ಕೆಲಸ ಎಲ್ಲ ಮುಗಿದಿದೆ, ಅದಕ್ಕೆ ಸ್ವಲ್ಪ ಟೈಮ್ ಪಾಸ್ ಮಾಡೋದಂತ. ಇವರಿಗೆ ಇದೊಂದು ಪಿಯಾನೋ ಯಾರೋ ಒಂದು ಕೊಟ್ಟಿದ್ದಾರೆ, ಅದನ್ನು ಇಟ್ಕೊಂಡು ಈಗ 3-4 ವೀಕಿಂದ ಇದೇ ಕಿರಿಕಿರಿ ನಮ್ಮದು ವೀಕೆಂಡಲ್ಲಿ. ಅಬ್ಬಾ ನಂಗೆ ಕೇಳಿ ಸಾಕಾಗೋಯಿತು. ಇಷ್ಟ ಆಯಿತು ಅಂತ ನಾನು ಅನಿಸ್ತೇನೆ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿ ಜೊತೆ ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡಲಿಕ್ಕೆ ಮರಿಬೇಡಿ ಆಯಿತಾ. ಹಾಗೆ ನೆಕ್ಸ್ಟ್ ವಿಡಿಯೋಗೆ ವೇಟ್ ಮಾಡ್ತೀರಾ ತಾನೇ. ಥ್ಯಾಂಕ್ ಯು ಸೋ ಮಚ್.